ಅಲ್ಲಿ ಏನಂದ್ರೆ ಅದೊಂದು ಆ ಒಂದು ಪ್ರಪಂಚನೇ ಬೇರೆ ಥರ ಇತ್ತು ನಮಗೆ. ತಿಂಡಿ ತಿನ್ನೋದು, ಪ್ರಾಕ್ಟೀಸ್ ಮಾಡೋದು, ಊಟ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಮತ್ತೆ ಸಂಜೆ ಸ್ನ್ಯಾಕ್ಸ್ ಬರುತ್ತೆ ತಿನ್ನೋದು, ಪ್ರಾಕ್ಟೀಸ್ ಮಾಡೋದು, ಮತ್ತೆ ಊಟ ಬರುತ್ತೆ ಪ್ರಾಕ್ಟೀಸ್ ಮಾಡೋದು, ಹೋಗಿ ಮಲ್ಕೊಳ್ಳೋದು. ಸೊ ಈ ಸೆಷನ್ ನಡುವೆ ನಮಗೆ ಬೇರೆ ಯಾವುದು ಹತ್ರ ಸುಳಿತಾ ಇರಲಿಲ್ಲ. ಇವಾಗ ಜಗ್ಗೇಶ್ ಸರ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಇವಾಗ ರೀಸೆಂಟ್ಲಿ ಇರೋ ಪ್ರೇಮ್ ಸರ್ ಆಗಿರ್ಬೋದು, ನಮಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಇವತ್ತು ಬೆಂಗಳೂರಲ್ಲಿ ಯಾವುದೇ ಒಂದು ಬಸ್ ಸ್ಟಾಪ್ ಹತ್ರ ಬಸ್ಸಿಗೆ ವೆಯ್ಟ್ ಮಾಡಿದ್ರು ಜನಗಳು ಬಂದು, ನೀವು ಕಾಮಿಡಿ ಕಿಲಾಡಿಲಿ ಇದ್ದೀರಲ್ಲ ಪ್ಲೀಸ್ ಒಂದು ಸೆಲ್ಫಿ ಅಂತ ಕೇಳೋವಾಗಲೇ ಆ ಮೂಮೆಂಟಲ್ಲಿ ಅಲ್ಲೊಂದು 10 ಜನ ಇದ್ರೆ 10 ಜನ ಓಡ್ ಬರ್ತಾರೆ. ಮತ್ತೆ ಅಲ್ಲೊಂದು 10 ಜನ ಆಗಿ ಇನ್ನೊಂದು ಕಡೆ ಸ್ವಲ್ಪ ಹೋದ್ರು ಅಲ್ಲೂ ಬರ್ತಾರೆ. ಬಸ್ಸಲ್ಲಿ ಈವನ್ ಡ್ರೈವರ್ಸ್ ಇದ್ರೆ ನೀವು ಕಾಮಿಡಿ ಕಿಲಾಡಿಯವರಲ್ವಾ, ನೀವು ಫೋನ್ ಮಾಡಿದ್ರೆ ಸಾಕು ನಿಮಗೆ ಟಿಕೆಟ್ ಬುಕ್ ಮಾಡ್ತೀವಿ ಅಂತಾರೆ. ಈಗ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ, ಒಂದು ಕಾಮಿಡಿ ಶೋನ ನಾವು ಟಿ ವಿಯಲ್ಲಿ ನೋಡಿದಾಗ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಪ್ಲೇ ಮಾಡ್ತಾರೆ. ಬಟ್ ಬಿಹೈಂಡ್ ದಿ ಕ್ಯಾಮರಾ ನಿಜವಾಗ್ಲೂ ಎಷ್ಟು ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ತೀರ ಒಂದು ಸ್ಕಿಟ್ಟಿಗೆ? ಬಿಹೈಂಡ್ ದಿ ಕ್ಯಾಮರಾ ಯಾವ ಥರ ಇರುತ್ತೆ ನಿಮ್ಮ ಅಲ್ಲಿ ಡೈಲಿ ರುಟೀನ್ಸ್ ಎಲ್ಲ ನಿಮ್ಮದು ಅಂತ? ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳಬೇಕು, ಎಕ್ಸಸೈಸ್ ಅದು ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಆದರೆ ಅದೆಷ್ಟು ಗಂಟೆಗೆ ಮಿಡ್ ನೈಟ್ ತನಕ ಆದರೂ ನಾವು ಅದನ್ನು ಮಾಡಲೇಬೇಕು, ಪ್ರಾಕ್ಟೀಸ್ ಸೆಷನ್ ಮುಗಿಸ್ಲೇಬೇಕು. ಒಂದು 3 ದಿನ ಪ್ರಾಕ್ಟೀಸ್ ಇರುತ್ತೆ, 4ನೇ ದಿನ ಸ್ಟೇಜ್ ರಿಹರ್ಸಲ್ ಇರುತ್ತೆ, 5ನೇ ದಿನ ಶೂಟ್ ಇರುತ್ತೆ. ಸೊ ಇದು ನಮ್ಮ ರೂಟೀನ್. ವೆರಿ ನೆಕ್ಸ್ಟ್ ಡೇ 1 ದಿನ ರೆಸ್ಟ್ ಕೊಡ್ತಾರೆ, ರೂಮಲ್ಲೇ ರೆಸ್ಟ್ ಮಾಡ್ತೀವಿ. ಮತ್ತು ಅದರ ನೆಕ್ಸ್ಟ್ ಡೇ ಮತ್ತೆ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮದು ವರ್ಕ್. ಈ ವರ್ಕ್ ಏನಿದೆ ಇದ್ರ ನಡುವೆ ನಾವು ಮನೆಗಳಲ್ಲಿ ಹೇಗಿರ್ತೀವಿ, ಒಂದ್ಸಲ ಜಗಳ ಆಗ್ಬೋದು, ಒಂದ್ಸಲ ಅಪ್ಪ ಬೈಲೂಬಹುದು, ಒಂದ್ಸಲ ಅಮ್ಮ ಬೈಲೂಬಹುದು. ಸೊ ಈ ರೀತಿಯಾಗಿ ಇರುತ್ತೆ, ಜಗಳಗಳು ಇರುತ್ತೆ, ಕಂಟೆಸ್ಟೆಂಟ್ಗಳ ನಡುವೆ ಜಗಳ ಆಗುತ್ತೆ. ನಮ್ದು ಏನಾದರೂ ವೈಯಕ್ತಿಕ ಅಂತಲ್ಲ, ಯಾವುದಾದ್ರೂ ಒಂದು ಸ್ಕ್ರಿಪ್ಟ್ ವಿಚಾರವಾಗಿ ಇರ್ಬೋದು, ಹಾಗಿರ್ಬೋದು. ಮತ್ತು ಅದಲ್ಲದೆ ಅಲ್ಲಿ ಒಂದು ಬಾಂಡಿಂಗ್ ನಮ್ದೊಂದು ಕ್ರಿಯೇಟ್ ಆಗಿರುತ್ತೆ. ಯಾಕಂದರೆ ಯಾವಾಗಲೂ ನಾವು ಒಂದಿಷ್ಟು ತಿಂಗಳುಗಳಿಂದ ಜೊತೆಲೇ ಇರೋದ್ರಿಂದ ನಮಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ. ಸೊ ಜೀ ಕನ್ನಡ ಕಾಮಿಡಿ ಕಿಲಾಡಿಗಳಿಗೆ ಹೋಗ್ತೀರಿ, 4-5 ತಿಂಗಳು ಮನೆಯಿಂದ ತುಂಬ ದೂರ ಇರ್ತೀರಿ, ಮಗು ಕೂಡ ಇದೆ, ಮನೆಯವರು ಕೂಡ ಇದ್ದಾರೆ. ಹೇಗೆ ಅಂದರೆ ಮನೆಯ ಕನ್ವರ್ಸೇಷನ್ ಹೇಗಿರುತ್ತೆ? ಫೋನ್ ಮಾಡಿದ್ರೆ ಪ್ರತಿದಿನ ಫೋನಲ್ಲಿ ಮಾತಾಡ್ತಾ ಇರ್ತೀರಾ? ಈಗ ಮಗುವಿಗೆ ಒಂದು ತಾಯಿಯನ್ನು ನೋಡಬೇಕು, ಮಾತಾಡಬೇಕು ಅಂತ ಇರುತ್ತೆ. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್? ಅಂದರೆ ನನಗೆ ಬೆಳಿಗ್ಗೆ ಮಾತ್ರ ಸಿಗ್ತಾ ಇತ್ತು, ಬೇರೆ ಸಮಯದಲ್ಲಿ. ಯಾಕಂದರೆ ನಮಗೆ ಸ್ಕ್ರಿಪ್ಟ್ ಬಂದರೆ ಸ್ಕಿಟ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದ್ರ ನಡುವೆ ಬೇರೆ ಫ್ಯಾಮಿಲಿ ಥಾಟ್ಸ್ ನಮ್ಗೆ ಬರಲೇಬಾರ್ದು ಅಂತೇಳಿ ನಾವು ಮೈಂಡಲ್ಲಿ ಇದು ಮಾಡಿರ್ತೀವಿ. ಸೊ ಅದರಿಂದ ನಾನೊಂದು ಬೆಳಿಗ್ಗೆ ಒಂದು 7-7:30 ಒಳಗೆ ಮಮ್ಮಿಗೆ ಫೋನ್ ಮಾಡ್ತಾ ಇದ್ದೆ. ಮಗು ಹತ್ರ ತುಂಬ ಕಡಿಮೆ ಮಾತಾಡಿದ್ದು, ಯಾಕಂದರೆ ಅವನ ಹತ್ರ ಮಾತಾಡಿದ ತಕ್ಷಣ ಏನಾದರೂ ಒಂದು ವಿಷಯ ಇರುತ್ತೆ, ಆಮೇಲೆ ನನ್ನ ಮನಸ್ಸು ಸ್ವಲ್ಪ ಕೆಟ್ಟೋಗುತ್ತೆ ಅವನಿಗೆ ಏನಾದರೂ ಹೇಳಿದ್ರೆ. ಸೊ ಅದಕ್ಕೋಸ್ಕರ ನನಗೆ ಆ ಒಂದು ವಿಷಯ ನನ್ನ ಮೈಂಡ್ ಹತ್ರ ಸುಳಿಬಾರ್ದು ಅಂತೇಳಿ ಖಾಲಿ ಅಮ್ಮನ ಹತ್ರ ಮಾತ್ರ ಒಂದು 10 to 15 ಮಿನಿಟ್ಸ್ ಮಾತಾಡ್ತಾ ಇದ್ದೆ. ಯಾರ ಹತ್ರನೂ ಮಾತಾಡೋದಕ್ಕೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ನಮ್ದು ಏನು ಅಷ್ಟು ಸಮಯ ಇದೆ ಅದು ನಮ್ಮ ಟೀಮ್ ಜೊತೆ ಹೋಗ್ತಾ ಇತ್ತು. ಯಾವಾಗಲೂ ಟೀಮ್ ಏನಿದ್ರು ನಮ್ಮ ಟೀಮ್, ಡೈರೆಕ್ಷನ್ ಟೀಮ್, ನಮ್ಮ ಕಂಟೆಸ್ಟೆಂಟ್ ಟೀಮ್, ನಾವಿದೆ. ಒಂಥರ ಅಲ್ಲಿ ಏನಂದರೆ ಅದೊಂದು ಆ ಒಂದು ಪ್ರಪಂಚನೇ ಬೇರೆ ಥರ ಇತ್ತು ನಮಗೆ. ತಿಂಡಿ ತಿನ್ನೋದು, ಪ್ರಾಕ್ಟೀಸ್ ಮಾಡೋದು, ಊಟ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಮತ್ತೆ ಸಂಜೆ ಸ್ನ್ಯಾಕ್ಸ್ ಬರುತ್ತೆ ತಿನ್ನೋದು, ಪ್ರಾಕ್ಟೀಸ್ ಮಾಡೋದು, ಮತ್ತೆ ಊಟ ಬರುತ್ತೆ ಪ್ರಾಕ್ಟೀಸ್ ಮಾಡೋದು, ಹೋಗಿ ಮಲ್ಕೊಳ್ಳೋದು. ಸೊ ಈ ಸೆಷನ್ ನಡುವೆ ನಮಗೆ ಬೇರೆ ಯಾವುದು ಹತ್ರ ಸುಳಿತಾ ಇರಲಿಲ್ಲ. ಸೊ ನನ್ನ ಮಗು ಹತ್ರನೂ ಮಾತಾಡೋದಕ್ಕೆ ನನಗೆ ಸಮಯಾವಕಾಶ ಸಿಕ್ಕಲೇ ಇಲ್ಲ. ಬಟ್ ಆದರೂ ನನಗೆ ಜೀ ಕನ್ನಡ ಅವಕಾಶ ಮಾಡಿಕೊಟ್ಟಿದೆ. ಪ್ರೀಮಿಯರ್ ಶೋಗೆ ಹೋದಾಗ ನನಗೆ ಗೊತ್ತಿಲ್ಲದೆ ನನ್ನ ಮಗುನ ಕರೆಸ್ಕೊಂಡಿದ್ರು, ನನಗೆ ಸರ್ಪ್ರೈಸ್ ವಿಸಿಟ್ ಮಾಡಿಸಿದ್ರು. ಆಮೇಲೆ ಫ್ಯಾಮಿಲಿ ರೌಂಡ್ ಬಂದಾಗ ಮತ್ತೆ ಅಮ್ಮನ ಮಗುನ ಎಲ್ಲ ಕರೆಸ್ಕೊಂಡ್ರು. ಆವಾಗಲೂ ನನಗೆ ಆ ಮೂಮೆಂಟ್, ಒಂದು ತಾಯಿಗೆ ಮಗುನ ನೋಡಬೇಕು ಅನ್ನೋ ಒಂದು ಇರುತ್ತೆ, ಹಾಗೆ ನನ್ನ ತಾಯಿಗೆ ಅವ್ರ ಮಗುನ ನೋಡಬೇಕು ಅನ್ನೋ ಒಂದು ಆಸೆನೂ ಇರುತ್ತೆ. ಇದನ್ನೆಲ್ಲ ಒಂದೊಂದು ಸೆಗ್ಮೆಂಟ್, ಒಂದೊಂದು ಸೀಕ್ವೆನ್ಸಲ್ಲಿ ಮಾಡಿಕೊಟ್ಟಿದ್ದು ಅಂದರೆ ಜೀ ಕನ್ನಡ ವೇದಿಕೆ ನನಗೆ. ಸೊ ನಿಮ್ಮ ಹಸ್ಬೆಂಡ್ ಒಂದು ಪ್ರೋಗ್ರಾಮಲ್ಲಿ ಬರ್ತಾರೆ, ಆ ಪ್ರೋಗ್ರಾಮಲ್ಲಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ವೈರಲ್ ಆಗುತ್ತೆ. ಅಂದರೆ ಹೇಗಿತ್ತು ಅವರ ಸ್ಟೇಜಿಗೆ ಬಂದಾಗ? ತುಂಬ ಟೈಮ್ ನಂತರ ಅವರನ್ನು ನೋಡಿದ್ದು, ಅಲ್ಲಿ ಮೆಂಟರ್ಸ್ ಅಥವಾ ಜಡ್ಜಸ್ ಕೊಟ್ಟಂಥ
ಮಾತುಕತೆ ಅಂದ್ರೆ ಅವರು ಕೂಡ ಕಲಾವಿದ್ರ, ಅವರು ನಟನೆ ಮಾಡ್ತಾರೆ, ಅವರೊಂದು ಸ್ಕಿಟ್ ಏನೋ ಮಾಡಿದ್ರಲ್ವಾ, ಹೇಗಿತ್ತು ಆ ಟೈಮ್? ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದಷ್ಟು ತಿಂಗಳುಗಳಿಂದ ಜಗಳ ಮಾಡಿ ಅವ್ನು ದೂರ ಇರ್ತಾನೆ. ಬಟ್ ನನಗೆ ಪ್ರೀಮಿಯರ್ ಶೋ ಅಲ್ಲಿ ಹೇಳೋವಾಗಲೂ ತುಂಬ ಅಳು ಬಂದಿರುತ್ತೆ. ಯಾಕಂದರೆ ನನಗೆ ಅವನು ಇಲ್ಲದೆ ನಾನು ಯಾವುದೇ ಕೆಲ್ಸಕ್ಕೆ ಹೋದವಳು ಅಲ್ಲ. ಅವನ ಹತ್ರ ಹೇಳ್ದೆ ನಾನು ಹೋಗಿರ್ತೀನಿ ಕಾಮಿಡಿ ಕಿಲಾಡಿ ವೇದಿಕೆಗೆ. ಬಟ್ ಅವನಿಗೆ ಗೊತ್ತಾಗಿರುತ್ತೆ ನಾನು ಹೋಗಿದ್ದೀನಿ ಅಂತೇಳಿ. ಬಟ್ ಅವನು ನನಗೆ ಯಾವಾಗಲೂ ವಿಶ್ ಆದರೂ ಮಾಡೋನು, ಚೆನ್ನಾಗಿ ಮಾಡೆ, ಏನೂ ಮಾಡಲ್ಲ ನೀನು, ಬಟ್ ಆದರೂ ಒಂದು ಚೆನ್ನಾಗಿ ಮಾಡು, ನೀನಂತ ತುಂಬ ದೊಡ್ಡ ನಟಿ ಏನೂ ಅಲ್ಲ, ಏನೋ ಒಂದು ಮಾಡ್ತೀಯ, ಒಂದಷ್ಟು ಅದನ್ನಾದರೂ ಒಂದು ಚೆನ್ನಾಗಿ ಮಾಡು ಅಂತ ಹೇಳೋನು, ಯಾವಾಗಲೂ ಕಾಲೆಳೆಯೋನು. ಬಟ್ ಆ ಟೈಮಲ್ಲಿ ನಾನು ಆ ರೀತಿ ಅಂದಿಲ್ವೇ, ಅವನ ಒಂದು ಸಪೋರ್ಟ್ ನಂಗೆ ಸಿಕ್ಕಿಲ್ವೇ, ಅವನ ಹತ್ರ ಮಾತಾಡಿಲ್ವೇ ಅಂತೇಳಿ ಒಂದು ಬೇಜಾರಿತ್ತು. ಅದನ್ನು ನಾನು ಹೇಳಿದ್ದೆ. ಬಟ್ ಅವನನ್ನು ಆ ವಿಷಯ ನನ್ನ ಟೀಮಲ್ಲಿ ಹೇಳಿದ್ದೆ, ನನ್ನ ಡೈರೆಕ್ಷನ್ ಟೀಮಲ್ಲಿ ಹೇಳಿದ್ದೆ. ಸೊ ಅವರು ಪಾಪ ಅವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವನ ಜೊತೆ ಮಾತಾಡ್ತಾರೆ, ನಮ್ಮನ್ನಿಬ್ಬರನ್ನ ಜೊತೆ ಸೇರಿಸ್ಬೇಕು ಅಂತೇಳಿ ಪಾಪ ತುಂಬ ಸಪೋರ್ಟ್ ಮಾಡ್ತಾರೆ. ಅವನನ್ನು ಕರೆಸ್ಕೊಡ್ತಾರೆ, ನನಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ನನ್ನ ಮುಂದೆ ಕರೆಸ್ಬಿಟ್ಟು ತಂದು ನಿಲ್ಲಿಸ್ತಾರೆ. ಸೊ ಆ ಮೂಮೆಂಟ್ ನನಗೊಂದ್ಸಲ ಅವನನ್ನು ಆ ವೇದಿಕೆಯಲ್ಲಿ ನಂಗೆ ತುಂಬ ಆಸೆ ಇತ್ತು. ಅವನು ನನ್ನ ಜೊತೆಗೆ ಆ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ತುಂಬ ದೊಡ್ಡ ಆಸೆ ಇತ್ತು ನನಗೆ. ಅದು ಫ್ಯಾಮಿಲಿ ರೌಂಡಿಂದ ನನಗೆ ಸಕ್ಸಸ್ ಆಯಿತು, ನನ್ನ ಆಸೆ ಈಡೇರಿತು. ಬಟ್ ಅವನನ್ನು ಆ ಮೂಮೆಂಟಲ್ಲಿ ನೋಡಿದಾಗ ನನಗೆ ಒಂಥರ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಆ ರೀತಿ ಖುಷಿ ಆಯಿತು. ಅಂದರೆ ತುಂಬ ತಿಂಗಳುಗಳಿಂದ ನಾನು ನೋಡಿದ್ದೆ. ಬಟ್ ಆ ವೇದಿಕೆಯಲ್ಲಿ ಬರ್ತಾನೆ, ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಬಟ್ ಅವನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ, ಆ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಈಡೇರಿಸಿದ್ದು ನನಗೆ ಜೀ ಕನ್ನಡ ವೇದಿಕೆ. ಸೊ ಜಡ್ಜಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಸುಮಾರು ಇದರಲ್ಲಿ ನಿಮ್ಮ ಬಗ್ಗೆ ಮಾತಾಡೋದು ಕೇಳಿದ್ವಿ. ಕರಾವಳಿಯಿಂದ ಬಂದಂಥ ಪ್ರತಿಭೆ, ತುಂಬ ಒಳ್ಳೆಯ ನಟನೆ ಮಾಡ್ತಾ ಇದ್ದಾಳೆ ಅಂತ. ಯೋಗರಾಜ್ ಭಟ್ ಆಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಜಗ್ಗೇಶ್ ಅವರಾಗಿರ್ಬೋದು, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅಯ್ಯೋ, ಅದ್ಭುತವಾದ ಜಡ್ಜಸ್ಗಳು, ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲ. ಯಾಕಂದರೆ ನಮ್ಮ ತಪ್ಪುಗಳನ್ನು ತಿದ್ದೋದ್ರ ಜೊತೆ ನಾವು ಚೆನ್ನಾಗಿ ಮಾಡಿದರೆ ಅದ್ಭುತವಾಗಿ ಮಾಡಿದ್ಯಾಕಂದ ಅದ್ಭುತವಾಗಿ ಮಾಡಿದ್ದೀರೋ ಅಂತ ಹೇಳೋ ಅಂತ ಒಂದು ಮನಸ್ಥಿತಿ ಇರೋದಾದ್ರೆ ಅದು ನಮ್ಮ ಜಡ್ಜಸ್ಗೆ ಆ ಪಾಸಿಟಿವ್ ವೈಬ್ಸ್ ಅನ್ನು ಕೊಡೋದು. ಯಾಕಂದ್ರೆ ಅವ್ರು ತುಂಬಾ ದೊಡ್ಡ ವ್ಯಕ್ತಿಗಳು. ಇವಾಗ ಜಗ್ಗೇಶ್ ಸರ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಇವಾಗ ರೀಸೆಂಟ್ಲಿ ಇರೋ ಪ್ರೇಮ್ ಸರ್ ಆಗಿರ್ಬೋದು, ನಮಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಯಾಕಂದರೆ ಅವ್ರಿಗೆ ನಮ್ಮನ್ನು ಅಷ್ಟೆಲ್ಲ ಕೊಂಡಾಡಬೇಕು ಅಂತ ಇರಲ್ಲ. ನಿಜವಾಗಿ ನಮಗೆ ಟಿ ವಿಲಿ ಇವಾಗ ಟೆಲಿಕಾಸ್ಟ್ ಮಾಡುವಾಗ ಆನ್ ಏರಲ್ಲಿ ಒಂದಿಷ್ಟು ಕಮೆಂಟ್ಸ್ ಇರುತ್ತೆ, ಅಷ್ಟೇ, ಜಾಸ್ತಿ ಕೊಡೋದಕ್ಕಾಗಲ್ಲ, ಟೈಮ್ ಲಿಮಿಟ್ಸ್ ಇರುತ್ತೆ. ಬಟ್ ನಮ್ಮನ್ನು ಅಲ್ಲಿ ಅವರು ಪ್ರೋತ್ಸಾಹಿಸುವಾಗ ಮನೆಯವರು ನಮ್ಮನ್ನು ಆ ರೀತಿ ಪ್ರೋತ್ಸಾಹಿಸಿರೋದಕ್ಕೂ ಸಾಧ್ಯ ಇಲ್ಲ, ಅದಕ್ಕಿಂತ ಜಾಸ್ತಿ ಹುರಿದುಂಬಿಸ್ತಾರೆ. ಅಟ್ಲೀಸ್ಟ್ ಒಂದು ಸಣ್ಣ ಮಿಸ್ಟೇಕ್ ಎಲ್ಲ ಆಗಿದ್ರು, ಪರವಾಗಿಲ್ಲ ಕಂದ, ಇನ್ನು ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀಯಾ ಅಂತ ಹುರಿದುಂಬಿಸೋ ಅಂತ ಒಂದು ಮನಸ್ಥಿತಿ ಆ ಜಡ್ಜಸ್ಗಳದ್ದು. ಆ್ಯಕ್ಚುಲಿ ನಮಗೊಂದು ಅಕ್ಕ ಇಲ್ಲ ಅನ್ನೋ ಏನೋ ಒಂದು ಬೇಜಾರು ಹೋಗೋದು ಎಲ್ಲಿ ಅಂದರೆ ರಕ್ಷಿತಾ ಮ್ಯಾಮ್ ಹೇಳೋ ಮಾತಲ್ಲಿ, ಇರ್ಲಿ ಚಿನ್ನ, ಇರ್ಲಿ ಕಂದ ಅಂತ ಹೇಳಿದ್ರೇನೆ ಸಾಕು. ಆ ಕಂದ ಚಿನ್ನ ಅನ್ನೋ ಒಂದು ವರ್ಡ್ ಕೇಳಿದ್ರೇನೆ ಅಯ್ಯೋ ನಮ್ಗೆ ಅಕ್ಕ ಇದ್ದಾರಲ್ವಾ, ಅವ್ರು ಹೇಳೋ ಮಾತಿದೆ ಅಲ್ವಾ ಅಂತೇಳಿ ಬರುತ್ತೆ. ಇನ್ನು ಏನಾದರೂ ಮಿಸ್ಟೇಕ್ ಆದರೆ, ಇಲ್ಲ ಏನಾದರೂ ನಾವು ಧೈರ್ಯಗೆಟ್ಟಿದ್ರೆ, ಜಗ್ಗೇಶ್ ಸರ್ ಒಂಥರ ನಮ್ಮನ್ನು ಬೇರೆ ದೇವರ ಕತೆ, ದೈವಿಕ ಕತೆಗಳನ್ನು, ಇಲ್ಲ ಯಾರಾದರೂ ಇನ್ಸ್ಪಿರೇಷನಲ್ ಸ್ಟೋರಿನ ಹೇಳಿ ನಮ್ಮನ್ನು ಹುರಿದುಂಬಿಸೋದು, ಆ ರೀತಿ ಮಾಡಿಕೊಂಡು ನಮಗೊಂದು ಸ್ಫೂರ್ತಿ ಕೊಡ್ತಾಯಿದ್ರು. ಇನ್ನು ಯೋಗರಾಜ್ ಭಟ್ ಸರ್ ಅಂತೂ ಅನ್ಕಂಡೀಷ್ನಲ್. ಅವ್ರ ಬಗ್ಗೆ ಹೇಳೋದಾದರೆ, ನೀನು ರೈಟಾಗಿ ಮಾಡಿದರೆ ರೈಟಾಗೇ ಮಾಡ್ತೀಯ, ರಾಂಗಾಗಿ ಮಾಡಿದರೆ ರಾಂಗಾಗೇ ಮಾಡಿದ್ಯಾ ಅಂತ ಓಪನಾಗಿ ಹೇಳೋರು. ಬಟ್ ಅಷ್ಟೇ, ನೀನು ರಾಂಗಾಗಿ ಮಾಡಿದ್ರೆ ಯಾವ ರೀತಿ ಸರಿ ಮಾಡಬಹುದು, ಇದನ್ನು ಯಾವ ರೀತಿ ನೀನು ಮಾಡಬೇಕಿತ್ತು ಅಂತ ಹೇಳ್ತಾರೆ. ಇನ್ನೊಬ್ಬನ ಹತ್ರ ಯಾರ ಹತ್ರ ಆದರೂ ಏನಾದರೂ ಒಂದು ಎಬಿಲಿಟಿ ಅವರಿಗೆ ಕಂಡು ಬಂದರೆ ಓಪನಾಗಿ ಹೇಳ್ತಾರೆ, ಈ ಹುಡುಗಿನ ತಗೊಳ್ಳಿ, ಇವನ ಹತ್ರ ಏನೋ ಇದೆ, ಇವನ್ನ ಏನಾದ್ರು ಮಾಡ್ತಾನೆ, ಇವನಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಿ ಅಂತ ಓಪನಾಗಿ ಹೇಳೋರು. ಇನ್ನು ಪ್ರೇಮ್ ಸರ್ ಅಂತೂ ಏನೇ ಮಾಡಲಿ, ಏನೇ ಅಲ್ಲಿ ಫನ್ನು ಅಂದರೆ, ನಾವು ಸಣ್ಣದಾಗಿ ಫನ್ ಮಾಡಿರಲಿ, ಜಸ್ಟ್ ಒಂದು ಮೂವ್ ಮಾಡಿರಲಿ, ಏನು ಮಾಡಿದ್ರು ಓಪನ್ ಆಗಿ ಈ ರೀತಿ ನಗ್ತಾ ಇರೋ ಒಂದು ಜಡ್ಜ್ ಅಂದರೆ ನಮ್ಮ ಪ್ರೇಮ್ ಸರ್. ಸೊ ಟೋಟಲ್ ಆಗಿ 4 ಜನರ ಬಗ್ಗೆ ಏನು ಹೇಳೋದಕ್ಕಿಲ್ಲ. ಯಾಕಂದರೆ ನನ್ಗೆ ಯಾರೋ
ಇಲ್ಲ ಅಂತಲ್ಲ, ನಾವಿದೀವಿ ಕಣ್ರು, ಜಿ ಫ್ಯಾಮಿಲಿ ಇದೆ ಕಣ್ರು, ಯಾಕ್ರೋ ಬೇಜಾರು ಮಾಡ್ತೀರಾ ಅಂತ ಹೇಳೋ ಜಡ್ಜಸ್ ಯಾರು ಇರ್ತಾರೆ? ಅಷ್ಟು ಸ್ಫೂರ್ತಿ ಕೊಡೋರು ಯಾರು ಬೇರೆ ಬೇಕು? ಆ ಒಂದು ಮಾತು ನಾವಿದೀವಿ ಕಂಡ್ರು ಅಂತೇಳಿ ಆ ಮಹಾ ವ್ಯಕ್ತಿಗಳು ಹೇಳೋವಾಗ ಆಗೋ ಒಂದು ಸ್ಫೂರ್ತಿ, ಆಗೋ ಒಂದು ಖುಷಿ ಬೇರೆ ಎಲ್ಲೂ ಇಲ್ಲ. ಸೊ ಜಿ ಕನ್ನಡಕ್ಕೆ ಹೋಗುವಂಥ ಮೊದಲು ತುಳುನಾಡಿನಲ್ಲಿ ಮಂಗಳೂರಿನಲ್ಲಿ ಪಿಂಕಿ ರಾಣಿ ಯಾರು ಅಂತ ಗೊತ್ತಿತ್ತು. ಜಿ ಕನ್ನಡ ಹೋದ ಮೇಲೆ ವಿಶ್ವದಾದ್ಯಂತ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. OTTಲಿ ನೋಡ್ತಾರೆ, TV ನೋಡ್ತಾರೆ, ಮೊಬೈಲಲ್ಲಿ ಬಂದಾಗ ನೋಡ್ತಾರೆ. ಹೇಗಿದೆ ಈಗ ಬೇರೆ ಕಡೆ, ಮಂಗಳೂರು ಬಿಟ್ಟು ಬೇರೆ ಕಡೆಯ ಜನರ ರೆಸ್ಪಾನ್ಸ್ ನಿಮಗೆ? ಒಂದು ಮಾತು, ನಾವು ಮೀಟಿಂಗ್ಗೆ ಅಂತೇಳಿ ಹೋದಾಗ ಶರಣಯ್ಯ ಸರ್ ಒಂದು ಮಾತು ಹೇಳಿರ್ತಾರೆ, ಈ ಒಂದು ವೇದಿಕೆ ಕಂಡ್ರು, ಈ ಒಂದು ವೇದಿಕೆಯಲ್ಲಿ ನೀವೇನು ಪರ್ಫಾರ್ಮ್ ಮಾಡ್ತೀರಾ, ಎಲ್ಲ ಯೋಚನೆಗಳನ್ನು ತೆಗೆದು ಬದಿಗಿಟ್ಟು ಈ ಒಂದು ವೇದಿಕೆಗೆ ಒಂದಿಷ್ಟು ತಿಂಗಳುಗಳ ಕಾಲ ನಿಮ್ಮನ್ನು ನೀವು ಮುಡಿಪಾಗಿರಿಸಿ ಮತ್ತೆ ನೋಡಿ ಈ ವೇದಿಕೆ ಏನು ನಿಮಗೆ, ನೀವು ಇಲ್ಲಿ ಏನು ಎಫರ್ಟ್ ಹಾಕಿರ್ತೀರ ಅದನ್ನು ನಿಮಗೆ ಈ ಹೊರಗಿನ ಜನತೆ ಯಾವ ರೀತಿ ನಿಮ್ಗೆ ಅದನ್ನು ತಿರುಗಿಸ್ಕೊಡ್ತಾರೆ ನೋಡ್ತಾ ಇರಿ, ನೀವು ಯಾವ ರೇಂಜಿಗೆ ಬೆಳಿತೀರಾ ನೋಡ್ತಾ ಇರಿ ಅಂತ ಹೇಳಿದರು. ಬಟ್ ಸೀನಿಯರ್ಸ್ಗಳನ್ನು ನೋಡುವಾಗ ಯಾವಾಗಲೂ ಅನ್ನಿಸ್ತಾ ಇತ್ತು, ಇವ್ರ ಥರ ಆಗಬೇಕು, ಇವ್ರ ಥರ ನಮ್ಮನ್ನು ಜನಗಳು ಗುರ್ತಿಡಿಬೇಕು, ಇವ್ರ ಥರ ನಾವು ದುಡಿಬೇಕು ದೊಡ್ಡ ಮಟ್ಟದಲ್ಲಿ ಅಂತೇಳಿ. ಸೊ ಆವತ್ತ ಶರಣಯ್ಯ ಸರ್ ನಮ್ಮ ಗುರುಗಳು ಹೇಳಿದ ಮಾತು ಇವತ್ತು ಸತ್ಯ ಆಗಿದೆ. ಇವತ್ತು ಬೆಂಗಳೂರಲ್ಲಿ ಯಾವುದೇ ಒಂದು ಬಸ್ ಸ್ಟಾಪ್ ಹತ್ರ ಬಸ್ಸಿಗೆ ವೆಯ್ಟ್ ಮಾಡಿದ್ರು ಜನಗಳು ಬಂದು, ನೀವು ಕಾಮಿಡಿ ಕಿಲಾಡಿಯಲ್ಲಿ ಇದ್ದೀರಲ್ಲ ಪ್ಲೀಸ್ ಒಂದು ಸೆಲ್ಫಿ ಅಂತ ಕೇಳೋವಾಗಲೇ ಆ ಮೂಮೆಂಟಲ್ಲಿ ಅಲ್ಲೊಂದು 10 ಜನ ಇದ್ರೆ 10 ಜನ ಓಡ್ ಬರ್ತಾರೆ, ಮತ್ತೆ ಅಲ್ಲೊಂದು 10 ಜನ ಆಗಿ ಇನ್ನೊಂದು ಕಡೆ ಸ್ವಲ್ಪ ಹೋದ್ರು ಅಲ್ಲೂ ಬರ್ತಾರೆ. ಬಸ್ಸಲ್ಲಿ ಈವನ್ ಡ್ರೈವರ್ಸ್ ಇದ್ರೆ ನೀವು ಕಾಮಿಡಿ ಕಿಲಾಡಿಯವರಲ್ವಾ, ನೀವು ಫೋನ್ ಮಾಡಿದ್ರೆ ಸಾಕು ನಿಮಗೆ ಟಿಕೆಟ್ ಬುಕ್ ಮಾಡ್ತೀವಿ ಅಂತಾರೆ. ಇನ್ನು ಟೆಂಪಲ್ಗೆ ಹೋದರೆ ಬೇರೆಯವ್ರಿಗಿಂತ ಜಾಸ್ತಿ ನಮ್ಮನ್ನೇ ಪೂಜೆಗೆ ಮೊದಲು ಕರೀತಾರೆ, ಬನ್ನಿ ನೀವು ಕಾಮಿಡಿ ಕಿಲಾಡಿಯವರಲ್ವಾ. ನಮ್ಗೊಂದ್ಸಲ ಬೇಜಾರಾಗುತ್ತೆ, ಅಯ್ಯೋ ಲೈನಲ್ಲಿ ನಿಂತವ್ರು ಅಲ್ಲೇ ಇದ್ದಾರೆ, ನಾವು ಹೋಗ್ಬೇಕಾ ಅಂತೇಳಿ. ಬಟ್ ಆದರೂ ಆ ಮರ್ಯಾದೆ ಏನಿದೆ, ಆ ಸಕ್ಸಸ್ ಏನಿದೆ, ಅದು ಏನು ಸಿಕ್ಕಿದ್ರು ಅದು ನಮ್ಮ ಜಿ ಕನ್ನಡ ವೇದಿಕೆಯಿಂದ ಖಂಡಿತ ಓಪನ್ ಆಗಿ ಹೇಳ್ತೀವಿ. ಹುಬ್ಳಿಯಿಂದ ಯಾರಾದರೂ ಒಬ್ಬರು ಸಿಗ್ತಾರೆ, ಅವ್ರು ಹೇಳ್ತಾರೆ, ಏನು ಮಾಡ್ತೀರಾ ಮೇಡಮ್, ನಮ್ಮ ಊರಲ್ಲೆಲ್ಲ ನಿಮ್ಮದು ಇದು ಪ್ರೋಗ್ರಾಮ್ ಬಂದ ವೆರಿ ನೆಕ್ಸ್ಟ್ ಡೇ ನಾವೆಲ್ಲ ಮಾತಾಡ್ಕೋತಾ ಇರ್ತೀವಿ ಅಂತೇಳಿ. ಇನ್ನೊಬ್ಬರು ಬೇರೆ ಕಡೆಯಿಂದ ಮಂಡ್ಯದವ್ರು ಸಿಕ್ಕಿದ್ರು ಹಾಗೆ ಹೇಳ್ತಾರೆ. ಫೇಸ್ಬುಕ್ಕಲ್ಲಿ ಯಾವ್ಯಾವ ಊರಿನವ್ರು ಮೆಸೇಜ್ ಮಾಡಿಬಿಟ್ಟು ಹೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ. ಟೋಟಲಿ ಏನಂದರೆ ನಾವಿವತ್ತು ಏನು ಸಕ್ಸಸ್ನ ಪಡೆದಿದ್ದೀವೋ ಅದು ಎಲ್ಲದಕ್ಕೂ ಕಾರಣ ಈ ಸೆಲ್ಫಿಗಾಗಿರಲಿ, ಈ ಫೇಮ್ಗಾಗಿರಲಿ, ಈ ಒಂದು ನಮಗೆ ಬರ್ತಾ ಇರೋ ಒಂದಿಷ್ಟು ಕನ್ನಡ ಸಿನಿಮಾಗಳು, ಒಂದಿಷ್ಟು ಶಾರ್ಟ್ ಮೂವಿಗಳು, ಒಂದಿಷ್ಟು ಆಲ್ಬಮ್ ಸಾಂಗ್, ಯಾವುದೇ ಏನೇ ಪ್ರಾಜೆಕ್ಟ್ ಬರ್ತಾ ಇರಲಿ ಅದೆಲ್ಲ ಇವಾಗ ಸಾಧ್ಯ ಆಗ್ತಿರೋದು ಜಿ ಕನ್ನಡ ವೇದಿಕೆಯಿಂದ ಅಂತ ಹೇಳಬಹುದು. ಈಗ ನೀವು ಸಿನಿಮಾದಲ್ಲಿ ನಟನೆ ಮಾಡ್ತೀರಾ, ಅಲ್ಲಿ ಒಂದು ಬ್ಯಾರಿಗೇಟ್ ಇರುತ್ತೆ, ಇಷ್ಟೇ ಈ ಥರ ಮಾಡಬೇಕು ಅಂತ ಹೇಳಿ. ನಾಟಕದಲ್ಲಿ ಮಾಡ್ತೀರಾ, ಅಲ್ಲಿ ಕೂಡ ಒಂದು ಇಷ್ಟೇ ಅಂತ ಮಾಡಬೇಕು ಅಂತ ಇರುತ್ತೆ. ಟೆಲಿವಿಷನಿಗೆ ಹೋದ ಮೇಲೆ ನೀವು ಕಂಡುಕೊಂಡಂಥ ಒಂದು ಪಾಠ ಏನು ಅಂತ? ಅಂದರೆ ಅಭಿನಯ ಅಂದರೆ ಮೊದಲೇ ನಾವು ಪಾತ್ರದಲ್ಲಿ ಜೀವಿಸಬೇಕು ಅನ್ನೋದು, ಮತ್ತೊಂದು ಎನರ್ಜಿ. ಯಾವಾಗಲೂ ನಮಗೆ ಸರ್ ಹೇಳೋದಿಷ್ಟೇ, ಮೆಂಟರ್ಸ್ ಹೇಳೋದಿಷ್ಟೇ, ಎನರ್ಜಿ ಹಾಕ್ರೋ, ಯಾಕ್ರೋ ಸಾಯ್ತಾ ಇದ್ದೀರಾ, ಎನರ್ಜಿ ಹಾಕ್ರೋ ಅಂತೇಳಿ. ಈ ಮೊದಲು ಒಂದು 2-3 ವಾರ ನಮಗೆ ಎನರ್ಜಿ ಹಾಕೋದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಗೊತ್ತಾಯ್ತು ಎನರ್ಜಿ ಹಾಕೋದು ಅಂದ್ರೆ ಏನು ಅಂತೇಳಿ. ಕೆಲವೊಂದ್ಸಲ ಏನಾಗಿರುತ್ತೆ ಅಂದರೆ ಸುಸ್ತಾಗಿದ್ರೆ ಅವ್ನು ಬಂದಾಗ ಇವನು ಬಂದು ಆಮೇಲೆ ಅದನ್ನ ಹೇಳಿದ್ರೆ ಅಲ್ಲಿ ಎನರ್ಜಿ ಇರಲ್ಲ. ಸರ್ ಅವ್ನು ಬಂದ್ಮೇಲೆ ಇವನ್ ಆ ರೇಂಜ್ಗೆ ಎನರ್ಜಿ ಬರಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು ಅಂತ ಮತ್ತೆ ಗೊತ್ತಾಯ್ತು. ಸೊ ಆ್ಯಕ್ಟಿಂಗಲ್ಲಿ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗಲ್ಲಿ ಪ್ಲಸ್ ಆಯಿತು. ಮತ್ತಿನ್ನೇನು ಅಂದರೆ ಪೇಷನ್ಸ್. ಈ ವಾರ ನನಗೊಂದು ಸಣ್ಣ ರೋಲ್ ಕೊಟ್ಟಿದ್ದಾರೆ, ನಾನೇನು ಮಾಡಲಿ, ಈ ವಾರ ನನಗೆ ಸಣ್ಣ ಕ್ಯಾರೆಕ್ಟ್ರು, ಒಂದು ಅಲ್ಲಿ ಪಾಸ್ ಆಗಬೇಕು ಅಷ್ಟೇ, ಆ ರೀತಿ ಮಾಡ್ಕೊಂಡಿರೋ ಹಂಗಿಲ್ಲ. ಅವತ್ತಿನ ದಿನ ಆ ಸಣ್ಣ ರೋಲ್ ಕೊಟ್ಟೋನೇ ಅಲ್ಲಿ ಹೈಪ್ ಆಗೋದು ಜಡ್ಜ್ಮೆಂಟಲ್ಲಿ. ಅಲ್ಲಿ ಜಡ್ಜಸ್ ಹೊಗಳೋವಾಗ ಆ ಸಣ್ಣ ರೋಲ್ ಕೊಟ್ಟವನ್ನೇ ಹೊಗಳಿರ್ತಾರೆ, ಲೀಡ್ ರೋಲ್ ಮಾಡಿದವನು ಗಮನಿಸಿರಲ್ಲ. ಸೊ ಆ ರೀತಿ ಎಲ್ಲ ನಡೆದಿರುತ್ತೆ. ಸೊ ಹಾಗಾಗಿ ಯಾವ ಪಾತ್ರ ಕೊಟ್ಟರೂ ಅದನ್ನು ಜೀವಿಸಬೇಕು, ನಾವಾಗಿ ಜೀವಿಸ್ಬಿಟ್ಟು ನಾವು ಪಾತ್ರ ಮಾಡಬೇಕು ಅನ್ನೋದು ಅಲ್ಲಿಂದ ಕಲ್ತಿರೋ ದೊಡ್ಡ ಪಾಠ.